ತೀರ್ಥಹಳ್ಳಿಯ ಬಹಳ ಬಡತನ ಹಾಗೂ ಮನನೊಂದ ದಂಪತಿಗಳಿಗೆ ವಿಶು ಶೆಟ್ಟಿಯವರು ಸಹಾಯ ಹಸ್ತ ನೀಡಿದ್ದಾರೆ. ಸಾಂತ್ವನ ಹಾಗೂ ಹಿರಿಯ ನಾಗರಿಕ ಸಹಾಯವಾಣಿ ಮುಖಾಂತರ ಧೈರ್ಯ ಹಾಗೂ 2 ತಿಂಗಳಿಗೆ ಬೇಕಾಗುವ ರೇಷನ್ ನೀಡುವ ಮೂಲಕ ಮಾನವೀಯ ಸ್ಪಂದನೆ ನೀಡಿದ ಘಟನೆ ನಡೆದಿದೆ. ಬಹಳಷ್ಟು ನೊಂದ ಶಕುಂತಳ ಸಹಾಯಕ್ಕಾಗಿ ಹಿರಿಯ ನಾಗರಿಕ ಸಹಾಯವಾಣಿ ಹಾಗೂ ಸಾಂತ್ವನ ಕೇಂದ್ರದ ಮೊರೆ ಹೋಗಿದ್ದಾರೆ. ಸಹಾಯವಾಣಿಯವರು ವಿಶು ಶೆಟ್ಟಿಯವರಲ್ಲಿ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ವಿಶು ಶೆಟ್ಟಿಯವರು ಸಹಾಯವಾಣಿ ಸಿಬ್ಬಂದಿಗಳ ಜೊತೆಗೆ ಸ್ಥಳಕ್ಕೆ ಭೇಟಿ ನೀಡಿ ಅಸಹಾಯಕ ದಂಪತಿಗಳಿಗೆ ಧೈರ್ಯ ತುಂಬುವುದರ ಜೊತೆಗೆ 2 ತಿಂಗಳಿಗೆ ಬೇಕಾಗುವ ರೇಷನ್ ನೀಡಿದ್ದಾರೆ. ಮಹಿಳೆಗೆ ಪತಿ ಮನೋರೋಗದ ಚಿಕಿತ್ಸೆಗೂ ನಿಮ್ಮೊಂದಿಗೆ ನಾವು ಸ್ಪಂದಿಸುವ ಭರವಸೆ ನೀಡಿದ್ದಾರೆ. ಸಹಾಯವಾಣಿ ಕೇಂದ್ರದ ಪೂರ್ಣಿಮಾ, ರಶ್ಮಿತಾ, ಅನಿತಾ ಈ ಸಂದರ್ಭದಲ್ಲಿ ಹಾಜರಿದ್ದರು. ఒక మస్తకి అలా ఖర్చు పెడుతున్నాం తూపినగలు అట్లా ఇచ్చి జో కుర్బాలు ఇచ్చా ఒక మస్తు బంగోడు ఇంకొను అತ್ತೆ పంపినది గంటనకి నువ్వు సరిజి ఉండ గంటనకి అది మండనే ఉంది అజ్జరగాడికి బసనుకోండి ಅದರಿಂದ ಇತ್ತಿದ್ದಾಲ ಹುಷಾರಿರ್ತೀರಿ ಪರಾನೆ ಬೂರು ತನಕ ರಾತ್ರಿ ಇಡ್ಬೇಕು ಮನದ 10 ಜನ ಇತ್ತು 10 ಗಂಟೆಗೆ ಅವತ್ತು ಗಾಡಿ ಬಂದು ಎಸೋಕೆ